ಕುಡ್ಲ ಬಿ ಹ್ಯೂಮನ್ ಟೀಮ್ದ ಸಂಚಾಲಕರು ಆಸಿಫ್ ಡೀಲ್ರೆನ ಮುತಾಲಿಕೆಡು ಸಂತ ಎಲೋಸಿಯಸ್ ಕಾಲೇಜಿದ 89ನೇ ವರ್ಷದ ಬ್ಯಾಚ್ದ ಹಳೆ ವಿದ್ಯಾರ್ಥಿಗಳನ್ನ ಸಹಭಾಗಿತ್ವಡು ಕೊರೋನಾ ಲಾಕ್ಡೌನ್ ಹಿಡಿದು ತೊಂದರೆಡು ಊಪುನಕ್ಲೆಗ್ ಅರಿ ದಿನ ಬಳಕೆ ಸಾಮಗ್ರಿಗಳನ್ನು ಶನಿವಾರ ಕಾಂಡೆ ಎಲೋಸಿಯಸ್ ಕಾಲೇಜಿದ ಪರಿಸರಡು ವಿತರಣೆ ಮಾಡ್ತಾರೆ. ಜನಸೇವಾ ಕಾರ್ಯಕ್ರಮಲೆಡೆ ನಿರಂತರವಾದ ತೊಡಗಿಸಾವೊಂದು ಕಲಿಯುಗದ ಕರುಣೆ ಪಂಪಿನ ಬಿರುದುನು ಜನಸಾಮಾನ್ಯರೆರ್ದು ಪಡೆಗೊಂಡಿನ ಆಸಿಫ್ ಡೀಲ್
ತನ್ನ ಪರ ವಿದ್ಯಾರ್ಥಿ ಒಡನಾಡಿಲೆಯನ್ನು ಒಟ್ಟು ಸೇರ ಒಂದು ಬಿ ಹ್ಯೂಮನ್ ಟೀಮ್ದ ಮೂಲಕ ಅರಿ ದಿನಬಳಕೆ ಸಾಮಗ್ರಿಗಳನ್ನು ದಿಂಜ ಕಷ್ಟಡ್ ಅಗತ್ಯಡು ಉಪ್ಪನಕ್ಲೆಗ್ ಶನಿವಾರ ವಿತರಣೆ ಮಾಡ್ತೀರು. ಕೊರೋನಾ ವೈರಸ್ದ ಕಾರಣಡ್ ಇಡೀ ಜಗತ್ತು ದೇಶದ ಜನಕುಲು ತೊಂದರೆಡು ಉಳ್ಳೇರು. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ನಮ್ಮ ಜನಕುಲು ದಿಂಜ ಬಂಗಡು ಉಳ್ಳೇರು. ಇಂಚಿತಿನಕ್ಲೇನು ಗುರುತಿಸಾದು ಬಿ ಹ್ಯೂಮನ್ ಟೀಮ್ ಕರಿ 25 ದಿನಟ್ಟು ನಿರಂತರ ದಿನಬಳಕೆ ಸಾಮಗ್ರಿಗಳನ್ನು ವಿತರಣೆ ಮಂತೊಂದುಂಡು ಪಂಡದು UB ಸಲೀಂ ತೆರಿಪಾಯರು. ಕೊರೋನಾ ವೈರಸ್ ಅನ್ನುವ ಮಹಾಮಾರಿಯ ಸಂದರ್ಭದಲ್ಲಿ ಈ ದೇಶದಲ್ಲಿ ಇಡೀ ಜಗತ್ತಿನಾದ್ಯಂತಹ ಜನರು ಕಷ್ಟಪಡ್ತಕ್ಕಂಥ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹಲವಾರು ಬಡ ಕುಟುಂಬಗಳು, ಅದೇ ರೀತಿ ಮಧ್ಯಮ ವರ್ಗದ ಕುಟುಂಬದವರಿಗೂ ಕೂಡ ಕಳೆದ 25ನೇ ದಿವಸದವರೆಗೂ ನಿರಂತರವಾಗಿ ಬಿ ಹ್ಯೂಮನ್ ಸಂಸ್ಥೆ, ಅದೇ ರೀತಿ ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಡೀಲ್ಸ್ ಆಸಿಫ್ರವರು, ಮನ್ಸೂರ್ ಆಜಾದ್ರವರು, ಇನ್ನಿತರ ಎಲ್ಲ ನಮ್ಮ ಸಹಪಾಠಿಗಳು, ಕಾರ್ಪೊರೇಟರ್ ರೌಫ್ರವರು ಸೇರಿ ದಿನನಿತ್ಯವೂ ನಾವು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಹೋಗಿ ವಿಶೇಷವಾಗಿ ಬಡ ಜನರಿಗೆ ಅವರಿಗೆ ದಿನನಿತ್ಯ ಬಳಕೆಯ ವಸ್ತುಗಳು, ಅದೇ ರೀತಿ ಅವರಿಗೆ ಬೇಕಾದಂಥ ರೇಷನ್ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದೇವೆ. ಅದರ ಭಾಗವಾಗಿ ಇವತ್ತು ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ನಿರಂತರವಾಗಿ ಕೆಲಸ ಮಾಡುವಂತಹ ಇವತ್ತು ವಿವಿಧ ಪ್ರದೇಶಗಳಿಂದ, ವಿವಿಧ ರಾಜ್ಯಗಳಿಂದ ಬಂದು ದುಡಿಯುವಂತಹ ಕಾರ್ಮಿಕರಿಗೆ ಬಿ ಹ್ಯೂಮನ್ ಸಂಸ್ಥೆ ಮತ್ತು ಅದೇ ರೀತಿ ಎಲ್ಲ ನಮ್ಮ ಇತರ ಮಿತ್ರರು ಸೇರಿಕೊಂಡು ಇವರು ಕೂಡ ಇವತ್ತು ದಿನಸಿ ಸಾಮಗ್ರಿಗಳನ್ನು ವ್ಯವಸ್ಥೆಯಲ್ಲಿ ಇವತ್ತು ಮಾಡಿದ್ದೇವೆ. ಈತನ ಮುಖಾಂತರ ಜನರಿಗೆ ಈ ಕಷ್ಟದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಅವರ ಹೊಟ್ಟೆಪಾಡಿಗಾಗಿ ದುಡಿಯುವಂಥ ಈ ಕಾಲಘಟ್ಟದಲ್ಲಿ ಅವರಿಗೆ ಅವರ ಕಷ್ಟವನ್ನು ಅರಿತು ಇಂತಹ ಕೆಲಸ ಕಾರ್ಯಗಳನ್ನು ತನ್ನ ಎಲ್ಲ ಸಂಘ ಸಂಸ್ಥೆಯವರು, ವಿಶೇಷವಾಗಿ ಶ್ರೀಮಂತ ವರ್ಗಕ್ಕೆ ಸೇರಿರ್ತಕ್ಕಂಥ ಜನರು ಅವರ ಮುತುವರ್ಜಿಯನ್ನು ವಹಿಸುವ ಮುಖಾಂತರ ಬಡವರ ಕಷ್ಟವನ್ನು ಅರಿತು ಎಲ್ಲ ಶ್ರೀಮಂತರು ಇದಕ್ಕೆ ಸಾಥ್ ಕೊಟ್ಟಾಗ, ಅವರ ಸಹಾಯದ ಹಸ್ತವನ್ನು ಚಾಚಿದಾಗ ಖಂಡಿತವಾಗಿಯೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರಿಗೂ ಸಹಾಯ ಆಗ್ಬೋದು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಕೂಡ ನಮ್ಮ ಈ ಸಾಧ್ಯವಾದಷ್ಟು ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಅನೇಕ ಕಡೆ ಅನೇಕ ವರ್ಗದ ಜನರಿಗೂ ನಾವು ನೀಡಲಿಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಆಸಿಫ್ ಡೀಲ್ಸ್ರವರು, ಅದೇ ರೀತಿ ಮನ್ಸೂರ್ ಆಜಾದ್ರವರು, ಜಿಯಾರ್ ಅವರು, ಕಾರ್ಪೊರೇಟರ್ ರೌಫ್ರವರು, ಅದೇ ರೀತಿ ನಮ್ಮ ಎಲೋಷಿಯಸ್ 89ರ ಬ್ಯಾಚಿನ ಎಲ್ಲ ನಮ್ಮ ವಿದ್ಯಾರ್ಥಿ ವರ್ಗದವರು ಸೇರಿ ಇದಕ್ಕೆ ನಮಗೆ ಸಹಭಾಗಿತ್ವವನ್ನು ವಹಿಸಿರುವುದಕ್ಕೆ ಅವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಕೂಡ ನಮಗೆ ಇಂತಹ ಕಾರ್ಯಕ್ರಮವನ್ನು, ಈ ಯೋಜನೆಯನ್ನು ಜಾರಿಗೊಳಿಸಲು ಎಲ್ಲರೂ ಸರ್ವಶಕ್ತನಾದ ಪರಮಾತ್ಮ ನಮಗೆ ಶಕ್ತಿಯನ್ನು ತುಂಬಿಸಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಬೇಡಲಿಕ್ಕೋಸ್ಕರ ಕೇಳ್ತಾ ಇದ್ದೇನೆ. ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಅಬ್ದುಲ್ ರೌಫ್ ಪಾತೆರೊಂದು ದಿಂಜ ಬಂಗಡು ತೊಂದರೆಡು ಉಪ್ಪುನಕ್ಲೆಗ್ ಬಿ ಹ್ಯೂಮನ್ ಟೀಮ್ ನಿರಂತರವಾದ ಸಹಾಯ ಮಲ್ತೊಂದುಂಡು. ಇನಿ ಕುಡ್ಲ ಮಹಾನಗರ ಪಾಲಿಕೆದ ತ್ಯಾಜ್ಯ ಸಂಗ್ರಹ ಮನ್ಪುನ ಆಂಥೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಸ್ಥೆದ 100 ಜನ ಸಿಬ್ಬಂದಿಲೆಗ್ ಕಾರ್ಮಿಕರಿಗೆ ದಿನಬಳಕೆ ಸಾಮಗ್ರಿಗಳನ್ನು ಕೊರೊಂದುಲ್ಲ ಪಂಡದ ತೆರಿಪಾಯರು. ಕೋವಿಡ್-19 ಕೊರೋನಾ ಜಗತ್ತು ಎದುರಿಸ್ತಿರುವಂಥ ಒಂದು ಮಾರಕ ಒಂದು ಮಹಾಮಾರಿಯ ವಿರುದ್ಧ ಇವತ್ತು ಜನಗಳು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಹ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಿರುವಂಥ ಕೂಲಿ ಕಾರ್ಮಿಕರು, ಬಡವರು, ಮಾಧ್ಯಮ ವರ್ಗದವರಿಗೆ ಇವತ್ತು ಬಿ ಹ್ಯೂಮನ್ SSN ಇವತ್ತು ಭಾಳಷ್ಟು ಜಿಲ್ಲೆಯ ಮೂಲೆಗೆ ಹೋಗಿ ಭಾಳಷ್ಟು ಜನಗಳ ಹಸಿವಿಗೆ ಸ್ಪಂದಿಸ್ತಾ ಇದ್ದಾರೆ. ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆಯ ಗಾರ್ಬೇಜ್ ಕಲೆಕ್ಟ್ ಮಾಡುವಂಥ ಆಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ನ ಎಲ್ಲ ಕಾರ್ಮಿಕರಿಗೆ ಇವತ್ತು 170 ಜನ ಕಾರ್ಮಿಕರಿಗೆ ಇವತ್ತು ಬಿ ಹ್ಯೂಮನ್ ಸಂಸ್ಥೆಯಿಂದ 1 ತಿಂಗಳ ರೇಷನ್ನವನ್ನು ಉಚಿತವಾಗಿ ನೀಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಏನಂತ ಹೇಳಿದರೆ ಹಸುವಿನಲ್ಲಿರುವಾಗ ಹಸಿವನ್ನು ನೀಗಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಬಿ ಹ್ಯೂಮನ್ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಭಾಳಷ್ಟು ಅದರ ಮುತುವರ್ಜಿ ವಹಿಸಿದ ಆಸಿಫ್ ಅವರು ಮತ್ತು ಮನ್ಸೂರ್ ಆಜಾದ್ ಮತ್ತು ಎಲ್ಲ ಅದರ ಭಾಳಷ್ಟು ಸದಸ್ಯಗಳಿದ್ದಾರೆ. ದೊಡ್ಡ ಲೆವೆಲ್ನಲ್ಲಿ ಇವತ್ತು ಒಂದು ಹಣವನ್ನು ಸಂಗ್ರಹ ಮಾಡಿ ಜಿಲ್ಲೆಯಲ್ಲಿ ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಒಳ್ಳೆ ಕೆಲಸ ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮಂಗಳೂರು ಜನತೆಯ ಪರವಾಗಿ, ಮಹಾನಗರ ಪಾಲಿಕೆಯ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಅವರಿಗೆ ಕೃತಜ್ಞತೆಗಳನ್ನು ಸಹ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನಮ್ಮ ಊರು ಪೌರ ಕಾರ್ಮಿಕರು
ಸ್ವಚ್ಛತಾ ಸಿಬ್ಬಂದಿಲು ಕಾತೊಂದುಲ್ಲೇರು. ಜನಸೇವೆಡು ಜನಕ್ಕುಲ್ಲ ಆರೋಗ್ಯ ಕಾತೊನ್ನ ಸ್ವಚ್ಛತಾ ಸಿಬ್ಬಂದಿಲೆಗ್ ಬಿ ಹ್ಯೂಮನ್ ಟ್ಯೂಮ್ ಸಂಸ್ಥೆರ್ದು ನನ್ನೂರ ತಿಂಗೊಲ್ದ ದಿನಸಿ ಸಾಮಗ್ರಿನೇನು ಕೊರೊಂದುಲ್ಲ ಪಂಡದು ಬಿ ಹ್ಯೂಮನ್ ಟ್ಯೂಮ್ದ ಸದಸ್ಯರು ಶಾಹಿದ್ ಜಹೀರ್ ತೆರಿಪಾಯರು. ದೇಶದ ಗಡಿಯನ್ನು ಸೈನಿಕರು ಕಾಯ್ತಾ ಇದ್ರೆ ನಮ್ಮ ಮಂಗಳೂರನ್ನ ನಮ್ಮ ಊರನ್ನ ಪೌರ ಕಾರ್ಮಿಕರು ಹೇಳ್ಬೋದು, ಅಲ್ಲ ಹೆಮ್ಮೆಯ ಪೌರ ಸೈನಿಕರು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಪೌರ ಸೈನಿಕರು ನಮ್ಮ ಮಂಗಳೂರನ್ನು ಸ್ವಚ್ಛತೆಯನ್ನು ಕಾಪಾಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಇವರಿಗೆ ಈ ವೀರ ಕಾರ್ಮಿಕರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಕೊಡಬೇಕಂತ ಇದೆ. ಐ ರಿಕ್ವೆಸ್ಟ್ ಎವ್ರಿಬಡಿ ಗಿವ್ a round of applause for all the people who are here, the Veera Corps. Let's salute the proud heroes of Mangalore. Once again, a very special thanks for Be Human as well as 89 batch of St. Aloysius College, who has been a great support for all the people here for civil work. Let's put hands together once again, everybody. Congratulations. Assalamu alaikum, namaskara, and very good morning, ladies and gentlemen, for watching this video. Me myself Sahil Zahir, your host, and those ಇನ್ನಿತ್ತ ಕಾರಣ ಮೂಲ ಬರೋಣ ದಾದಪಣ್ಣ ಇಕ್ಲು ಗೊತ್ತಿತ್ತ ವಿಷಯ COVID-19, that's corona virus ನಮ್ಮ ಪೂರ ಸೇರ್ದು ಒಂಜಿ ಫೈಟ್ ಮಲ್ತೊಂದಿಲ್ಲ ಅಂಜಿ at the same time we are here on behalf of Be Human. Be Human is a social service from last 4 to 5 years in association with St. Aloysius 89 batch with Mr. Asif and the whole team. At the same time I would like to say ಜೀವನ ಏನು ಅಂತ ಗೊತ್ತಾಗಬೇಕಾದ್ರೆ ನೋಡು, ಜೀವನ ಏನಂತ ಗೊತ್ತಾಗಬೇಕಾದ್ರೆ ಜೀವಿಸಿ ನೋಡು, ಪ್ರೀತಿ ಏನಂತ ಗೊತ್ತಾಗಬೇಕಾದ್ರೆ ಪ್ರೀತಿಸಿ ನೋಡು, ಯಶಸ್ಸು ಏನಂತ ಗೊತ್ತಾಗಬೇಕಾದ್ರೆ ಸಾಧಿಸಿ ನೋಡು, ಹಾಗೆಯೇ ಸ್ವಚ್ಛತೆ ಏನಂತ ಗೊತ್ತಾಗಬೇಕಾದ್ರೆ ತಮ್ಮ ಊರನ್ನು ಅಥವಾ ತಮ್ಮ ದೇಶವನ್ನು ಸ್ವಚ್ಛಗೊಳಿಸಿ ನೋಡು ಅಂತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ಇದು ನಮ್ಮ ಆ್ಯಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರ ವತಿಯಿಂದ ನಮ್ಮ ಊರನ್ನು, ನಮ್ಮ ಮಂಗಳೂರನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಸೇಮ್ ಟೈಮ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಬೇರೆಯವರ ಆರೋಗ್ಯದ ಒಳಿತಿಗಾಗಿ ತಮ್ಮ ಜೀವನವನ್ನು ಕೊಡ್ತಾ ಇದ್ದಾರೆ. ನಮ್ಮ ದೇಶವನ್ನು, ನಮ್ಮ ಊರನ್ನು ಸ್ವಚ್ಛತೆಗೊಳಿಸ್ತಾ ಇದ್ದಾರೆ. ಅದಕ್ಕೆ ಇದೇ ನಮ್ಮ ಜನತಾ ಸೇವೆ, ಇದೇ ನಮ್ಮ ದೇಶ ಸೇವೆ ಅಂತ ಹೇಳ್ಬೋದು. ಹೇಳಿದ ಹಾಗೆ ದೇಶ ಸೇವೆ, ಈಶ ಸೇವೆ, ಜನಸೇವೆ, ಜನಾರ್ದನ ಸೇವೆ ಮಾತಿಡ್ತಾ ಇದ್ದಾರೆ. ಸೊ ಹಾಗೆಯೇ ಇವತ್ತು ಯಾರ್ಯಾರು ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದಾರೆ, ನಾವೆಲ್ಲರೂ ಇವರನ್ನು ಸ್ಪಂದಿಸುವ, ಇವರನ್ನು ಪ್ರೋತ್ಸಾಹಿಸುವ, ಇವರಿಗೋಸ್ಕರ, ಇವರ ಈ ಕೆಲಸವನ್ನು ನೋಡಿ, ಇವರ ಹಾರ್ಡ್ ವರ್ಕ್, ಡೆಡಿಕೇಶನ್ ಮತ್ತು ನಮಗೋಸ್ಕರ ಅಲ್ಲ, ನಿಮಗೋಸ್ಕರ, ನಮ್ಮ ಎಲ್ಲರಿಗೋಸ್ಕರ, ನಮ್ಮ ದೇಶಕ್ಕೋಸ್ಕರ, ನಮ್ಮ ಊರಿಗೋಸ್ಕರ ಅವರು ನಮ್ಮ ಮಂಗಳೂರನ್ನು ಸ್ವಚ್ಛತೆಗೊಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಬಿ ಹ್ಯೂಮನ್ ಇನ್ ಅಸೋಸಿಯೇಷನ್ ವಿತ್ ಸೈಂಟ್ ಅಲೋಷಿಯಸ್ 89 ಬ್ಯಾಚ್ ಅವರೆಲ್ಲ ಸೇರಿ ಇವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಕಿಟ್ ಅನ್ನು ಕೊಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ವಿ ವುಡ್ ಲೈಕ್ ಟು ಥ್ಯಾಂಕ್ ಆಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ who are really supporting our Mangalore in the cleaning and keeping our Mangalore clean, Mangalore and green Mangalore. So let's encourage, let's support these people who are watching this. ಪೂರ ಏರಿಯರ್ ಪ್ರಾಣಿಗಳು ಪ್ರತಿಯೊಂದು ರೋಡಿ ಕುಡನ್ ಸರ್ತಿ ಹೆಂಗೆ ಪಡಂದಲೆ ಎಂಕ್ಲ ಊರಿಗೋಸ್ಕರ, ಎಂಕ್ಲ ಕುಡ್ಲಗೋಸ್ಕರ ಕ್ಲೀನ್ ದಿಯರೆ, ಸ್ವಚ್ಛತೆ ಇರೆ, ಅಕ್ಲಿಗೆ ಬಂಗಾಂಡಲ್ಲ ಮಲ್ಲೆಜಿ ನಮ್ಮ ಜನಕ್ಲಿಗೆ ಬಂಗಾಯರೆ ಬಲ್ಲಿ ಪನ್ಪುರಂಜಿ ಪಾತ್ರೆ ಇದ್ದಿದ್ದು ಇನ್ನು ಈತ ಜನ ಪರ ಸೇರಿದ್ರೆ ಅಕ್ಲಿಗೆ ಪ್ರೋತ್ಸಾಹ ಕೊರ್ರೆ ಬಿ ಹ್ಯೂಮನ್ ಬೊಕ್ಕ ಸೈಂಟ್ ಅಲೋಷಿಯಸ್ 89 ಬ್ಯಾಚ್ ಪೂರ ಸೇರಿದು ಅಕ್ಲಿಗೆ ಕಿಟ್ ವಿತರಣೆ ಮಲ್ತೊಂದಿಲ್ಲ. ರಂಚೆತ್ತನೆ ನಿಕ್ಲು ಪೂರ ನಿಕ್ಲಿತ್ತನ ಎಂಕ್ಲಿತ್ತ ನಿಕ್ಲು ನಮ್ಮ ಪೂರ ಸೇರ್ದಿತ್ತಂಡ ಈ COVID-19 ವೈರಸ್, ಈ ಕೊರೋನಾ ವೈರಸ್ ನಮ್ಮ ಪೂರ ಸೇರ್ದು ಫೈಟ್ ಮಲ್ಪುಗ ನಮ್ಮ ಗೆಂದುಗ ಅಂತ ಪನ್ನದ ನಿಕ್ಲು ಪೂರ ರಿಕ್ವೆಸ್ಟ್ ಮಾಡ್ತಿಲ್ಲ. Let's be one, let's be together. At the same time I would like to convey all the people, stay home, stay safe and stay healthy. ಬಿ ಹ್ಯೂಮನ್ ಟ್ಯೂಮ್ದ ಸಂಚಾಲಕರು ಕಾರ್ಯಕ್ರಮದ ರೂವಾರಿ ಆಸಿಫ್ ಡೀಲ್ ಕಾರ್ಯಕ್ರಮದ ಮುತಾಲಿಕೆಡಿತದು ದಿನಬಳಕೆ ಸಾಮಗ್ರಿಗಳನ್ನು ವಿತರಣೆ ಮಾಡ್ತೇರು. ಬಿ ಹ್ಯೂಮನ್ ಟ್ಯೂಮ್ದ ಸದಸ್ಯರು ಮನ್ಸೂರ್ ಆಜಾದ್, ಅಶ್ರಫ್, ಆಯಿನಾ ಗ್ರೂಪ್, ಆಸಿಫಾ ಸಿಕೋ, ಶುಕೂರ್, ಮುತ್ತಲಿಬ್, ಅಲ್ತಾಫ್, ಶಾಮೀನ್, ಸಾದಿಕ್, ಬಾಷಾ, ರಾಶ್ ಬ್ಯಾರಿ, ಶಿಯಾಸ್, ನವಾಜ್, ಮುನ್ನಾ ಕಮರಡಿ, ಹನೀಫ್, ಪ್ರದೀಪ್, ವಿನ್ಸೆಂಟ್, ಜಿಜಿ ಎಂಜಿತಿ ಪ್ರಮುಖರು ಕಾರ್ಯಕ್ರಮದ ಪಾಲು ಪಡೆದಿದ್ದರು.